ಧಾರವಾಡ ಪೋತಗಾನಹಳ್ಳಿ ಗ್ರಾಮ ಪಂಚಾಯತ್ ಹೊರಗುತ್ತಿಗೆ ಕರ ವಸೂಲಿ ನೌಕರ ಜಿ ಮಂಜುನಾಥ್ ಅವರನ್ನು ಅಮಾನತುಗೊಳಿಸಬೇಕು ಎಂದು ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಪೋತಗಾನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಮಾಧವ ರಾಜ್ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದವರು, ಪೋತಗಾನಹಳ್ಳಿ ಗ್ರಾಮ ಪಂಚಾಯತ್ ಹೊರಗುತ್ತಿಗೆ ಕರ ವಸೂಲಿ ನೌಕರ ಜಿ ಮಂಜುನಾಥ್ ರವರು ಈ ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅವ್ಯವಹಾರದಲ್ಲಿ ಭಾಗಿಯಾಗಿ ತಮ್ಮ ಸ್ವಂತ ಖಾತೆಗೆ ಹಣ ಹಾಕಿಕೊಂಡು ಲೋಕಾಯುಕ್ತ ತನಿಖೆ ವೇಳೆ ಸಿಕ್ಕಿಬಿದ್ದಿದ್ದರು. ಈ ಪ್ರಕರಣ ನ್ಯಾಯಾಲಯದಲ್ಲಿ 2015ರಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ದಾಖಲಾದ ನಂತರ ದಿನಾಂಕ 7/10/2015ರಂದು ಅವರನ್ನು ಗ್ರಾಮ ಪಂಚಾಯಿತಿಯಿಂದ ಬಿಡುಗಡೆಗೊಳಿಸಿದ್ದರು. ಆದರೆ ಆ ನಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಂಜುನಾಥ್ ಅವರನ್ನು ಕೊಡಮಡುಗು ಗ್ರಾಮ ಪಂಚಾಯಿತಿಯ ಕರ ವಸೂಲಿಗಾರರಾಗಿ ನೇಮಿಸಿದ್ದರು ಎಂದರು. 2021ರಲ್ಲಿ ಮತ್ತೆ ರಾಜಕೀಯ ಪ್ರಭಾವ ಬಳಸಿ ಪೋತಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅವರು ಮರು ಆದೇಶದೊಂದಿಗೆ ವಾಪಸ್ಸಾಗಿದ್ದು, ಲೋಕಾಯುಕ್ತ ನ್ಯಾಯಾಲಯದಲ್ಲಿ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ಕರ ವಸೂಲಿಗಾರ ಅದೇ ಗ್ರಾಮ ಪಂಚಾಯಿತಿಗೆ ವಾಪಸ್ ಆಗಿರುವುದರಿಂದ ಸಾಕ್ಷ್ಯಗಳನ್ನು ನಾಶ ಮಾಡುತ್ತಿದ್ದಾರೆ. ಆದ್ದರಿಂದ ಕೊಡಮಡುಗು ಗ್ರಾಮ ಪಂಚಾಯಿತಿಯಿಂದ ಹೊರಗುತ್ತಿಗೆ ಕರ ವಸೂಲಿಗಾರನನ್ನು ಗ್ರಾಮ ಪಂಚಾಯಿತಿಯಿಂದ ಹೊರಹಾಕಬೇಕೆಂದು ಮಾಧವರಾಜ್ ಒತ್ತಾಯಿಸಿದ್ದಾರೆ. ಮುಖಂಡರಾದ ಪಾತಣ್ಣ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಕರ ವಸೂಲಿಗಾರ ಜಿ ಮಂಜುನಾಥ್ ಗ್ರಾಮ ಪಂಚಾಯಿತಿಯಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಸಾಕ್ಷ್ಯಗಳನ್ನು ನಾಶಪಡಿಸಲು ಗ್ರಾಮ ಪಂಚಾಯಿತಿಗೆ ವಾಪಸ್ಸಾಗಿದ್ದಾನೆ. ಇಂತಹ ಕರ ವಸೂಲಿಗಾರ ರಾಜಕೀಯ ಕುಮ್ಮಕ್ಕಿನಿಂದ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆಸಿದ್ದು, ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಕೇಸ್ ಪೂರ್ಣಗೊಳ್ಳುವವರೆಗೆ ಗ್ರಾಮ ಪಂಚಾಯಿತಿಯಿಂದ ಬಿಡುಗಡೆಗೊಳಿಸಿ ಬೇರೆ ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಬೇಕು ಹಾಗೂ ಗ್ರಾಮ ಪಂಚಾಯಿತಿಗೆ ವಾಪಸ್ ಆದಾಗಿನಿಂದ ಕೆಲವು ಅಕ್ರಮಗಳನ್ನು ನಡೆಸಿದ್ದು, ಅವುಗಳನ್ನು ಸಮಗ್ರ ತನಿಖೆ ನಡೆಸಬೇಕು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವ ನೀಡದೇ ಇರುವ ಕರ ವಸೂಲಿಗಾರರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿದರು. ಪಂಚಾಯಿತಿಯ ಕರ ವಸೂಲಿಗಾರ ಜಿ ಮಂಜುನಾಥ್ ಹೊರಗುತ್ತಿಗೆ ನೌಕರರಾಗಿದ್ದು, ಈ ಹಿಂದೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಹಂತದಲ್ಲಿರುತ್ತದೆ. ನನ್ನ ಅವಧಿಯಲ್ಲಿ ಕರ ವಸೂಲಿ ನೌಕರ ಯಾವುದೇ ಅಕ್ರಮಗಳನ್ನು ಮಾಡಿರುವುದಿಲ್ಲ ಎಂದು ಪ್ರಕರಣ ಸಂಬಂಧ ಪೋತಗಾನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹನುಮಂತರಾಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮುದ್ದಣ್ಣ, ರಾಮರಾಜ್, ರಾಮಾಂಜನೇಯ, ರವಿ, ನಾಗರಾಜಪ್ಪ ಹಾಗೂ ಮುಖಂಡರಾದ ರಾಮಾಂಜಿನಪ್ಪ, ಸಣ್ಣಮಾದ, ಪಾತಣ್ಣ, ಮಧುರಾಜ್ ಮತ್ತಿತರರು ಭಾಗವಹಿಸಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಗಮನಕ್ಕೆ ತಂದಿದ್ದೀವಿ, ಇವಾಗ ಬಂದ ಮೇಲೆ ಯಾವಾಗ ಸಿಒ ಮೇಡಮ್ ಹತ್ರ ಹೋಗಿದ್ದೀವಿ, ಆಯಾ ಆಫೀಸ್ ಹತ್ರನೂ ಹೋಗಿ ನಾವು ಅರ್ಜಿ ಕೊಟ್ಟು ಬಂದಿದ್ದೀವಿ, ಮತ್ತು ಇಒ ಸಾಹೇಬ್ರ ಹತ್ರನೂ ಬಂದಿದ್ದೀವಿ. ಯಾವುದೇ ಒಂದು ಇದು ಇಲ್ಲ, ಯಾವುದೇ ಒಂದು ಆ್ಯಕ್ಷನ್ ತಗೊಂಡಿಲ್ಲ. ಈಗ ನಮಗೆ ಅದು ಕಾನೂನು ರೀತಿ ಅವರು ಇದು ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ಮುಂದಿನ ದಿನ ಹೋರಾಟ ನಾವು ಇಲ್ಲೇ ಧರಣಿ ಕೂತ್ಕೊಳ್ತೀವಿ. ಮತ್ತು ತುಮಕೂರು ಸಿಒ ಮೇಡಮ್ ಹತ್ರ ಹೋಗಿ ಅಲ್ಲಿನೂ ಧರಣಿ ಕೂತ್ಕೊಳ್ತೀವಿ. ACDಗೆ ಮತ್ತು ಲೋಕಾಯುಕ್ತಗೂ ಹೋಗ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಾಧವರಾಜು ಅಂತ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ಪಂಚಾಯತಲ್ಲಿ ಕೆಲಸ ಮಾಡಿದ್ದೇನೆ. ಕೊಡಮಡುಗು ಪಂಚಾಯತಲ್ಲಿ ಕೆಲಸ ಮಾಡಿ 5 ವರ್ಷ ಆದಮೇಲೆ ಪೋತನಹಳ್ಳಿ ಪಂಚಾಯತ್ಗೆ ಅವ್ರು ನಮ್ಮ ಬಾಡಿ ಇದೆ ಅನ್ನೋ ಉದ್ದೇಶಕ್ಕೆ ಬಂದು ಪೋತನಹಳ್ಳಿ ಪಂಚಾಯತಿಯಲ್ಲಿ ಸೇರ್ಕೊಂಡಿದ್ದೇನೆ. ಅದನ್ನು 2024/2/2001ರಲ್ಲಿ ನಾನು ACBಗೆ ದೂರು ನೀಡಿದ್ದೀನಿ. ಪಾತಣ್ಣ ಅಂತ ನಾನು ಪೋತನಹಳ್ಳಿ ಇದರಲ್ಲಿ ಗ್ರಾಮದ ವಾಸಿಯಾದ ನಾನು ಪಾತಣ್ಣ. ನಾನು ಇಂಥ ದಿವಸ ನಾನು ದೂರು ನೀಡಿದ್ದೀನಿ. ದೂರ ಆದಮೇಲೆ CO ಮೇಡಮ್ ಅವರಾಗಲಿ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಆದೇಶನೂ ಮಾಡಿದ್ದಾರೆ, ಇವ್ರನ್ನ ಅಮಾನತಲ್ಲಿ ಇಡಿ ಅಂತೇಳಿ ಆದೇಶವನ್ನು ಕೊಟ್ಟಿದ್ದಾರೆ CO ಮೇಡಮ್. ಆದರೂ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಪೇಪರ್ ಐತೆ ಆದೇಶ ಮಾಡಿದ್ರು. ಇವಾಗ ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದ್ವಿ, ಎಲ್ಲ ದಾಖಲೆ ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ನಾನು ದೂರು ಕೊಟ್ಟಿದ್ದಲ್ಲದೇ ಅಲ್ಲಿ 5 ಜನ ಸದಸ್ಯರು ಸಹ ಇವ್ರ ಬಗ್ಗೆ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಒಂದು ಗಂಟೆನೂ ಇವ್ರನ್ನ ಇಟ್ಕೋಬಾರ್ದು. ಆಫೀಸಲ್ಲಿ ಆಗಲಿ ಯಾವುದೇ ಒಂದು ಕಡಿತ ಆಗಲಿ ಹೋದ್ರೆ